ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ತುಂಬ ದಿನ ಆದಮೇಲೆ ಸಿಗ್ತಾ ಇದ್ದೀನಿ. ಸ್ವಲ್ಪ ದಿನ ಒಂದು 3 ವೀಕ್ ಆಯಿತು ವಿಡಿಯೋ ಏನು ಮಾಡದೆ. ಬ್ಯುಸಿ ಸಹ ಇದ್ದೆ ಸ್ವಲ್ಪ. ಮತ್ತು ಅಮ್ಮನಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಬೆಳಿಗ್ಗೆ ಎದ್ದು ಆಚೆ ಈಚೆ ಕಷ್ಟ ಆಗ್ತಾಯಿತ್ತು, ಹಾಗೆ ವಿಡಿಯೋ ಏನು ಮಾಡಲಿಕ್ಕೆ ಹೋಗಿಲ್ಲ. ಅಮ್ಮನಿಗೆ ಸ್ವಲ್ಪ ಬೆನ್ನು ನೋವಿತ್ತು, ಕೊಲ್ಪು ಥರ. ಈಗ ಪರವಾಗಿಲ್ಲ, ಸ್ವಲ್ಪ ಹುಷಾರಾಗಿದ್ದಾರೆ. 2 ಸಲ ಡಾಕ್ಟ್ರ್ ಹತ್ರ ಹೋಗಿ ಎಲ್ಲ ಬಂದ್ವಿ. ಮತ್ತು ಇಂಜೆಕ್ಷನ್ ಕೊಡೋದೇನು ಬೇಡ ಅಂದರು, ಹಾಗೆ ಟ್ಯಾಬ್ಲೆಟ್ ಕೊಟ್ಟರು. ಅದರಲ್ಲೇ ಕಡಿಮೆ ಉಂಟು, ಈಗ ಪರವಾಗಿಲ್ಲ, ಹುಷಾರಿದ್ದಾರೆ. ಅವರಿಗೆ ಹೊರಗಿದ್ದಾರೆ. ಮೊನ್ನೆ ಮಳೆ ಇತ್ತು, ಹಾಗೆ ಬಟ್ಟೆ ಎಲ್ಲ ಸ್ವಲ್ಪ ಒಳಗೆ ಹಾಕಿದ್ದಾರೆ. ಹಾಕಿದ್ರಲ್ಲ ಅವರು ಅಲ್ಲಿ ಆಚೆ ಹೋದ್ರೇನಾ. ನಾನು ಕಷಾಯ ಅಂತ ಕುಡಿಬೇಕು. ಲಾಕ್ಡೌನ್ ಅಲ್ಲ, ಹಾಗೆ ಇವತ್ತು ಸ್ಯಾಟರ್ಡೇ, ಇವತ್ತು ರಜೆ ನಮಗೆ. ಹಾಗೆ ಮನೆಯಲ್ಲೇ ಇದ್ದೀವಿ, ನಾಳೆನೂ ರಜೆ ಮನೆಯಲ್ಲೇ. ನಮ್ಮ ಮನೆಯವರೇ ನೆನ್ಕ್ತಿದ್ದಾರೆ, ಹಿಂಗೆ ಏನು ಮಾಡ್ತಿದ್ದಾಳೆ ಇವಳು ಅಂತ. ನಾನಿವತ್ತು ನಮ್ಮ ಪಕ್ಕದ ಮನೆ ಆಂಟಿ ಒಂದು ನನಗೆ ಹೇಳ್ಕೊಟ್ಟಿದ್ರು, ಮಾವಿನಕಾಯಿ ಇದರದ್ದು ಅವು ಇಂಚ ಮಲ್ಪುನಿ ಬಂದಿನಿ ಆಂಟಿ ತುರಿದು ಉಪ್ಪಿನಕಾಯಿ ಥರನ ಆಯ್ತಾ. ಕುದರ ಇಂಚಿನ ಹೆಸರು ನನಗೂ ಗೊತ್ತಿಲ್ಲ. ತೊಕ್ಕು ಅಂತ, ಮಾವಿನಕಾಯಿ ತೊಕ್ಕು ಅಂತ ಕೇಳಿರ್ಬೋದು ಎಲ್ಲರೂ, ಕೆಲವು ಕೇಳದೇನೆ ಇರ್ಬೋದು. ಏನಿಲ್ಲ, ತುರಿದು ಬೆಲ್ಲದಲ್ಲಿ ಬೇಯಿಸಬೇಕು. ಹೇಗೆ ಅಂತ ತೋರಿಸ್ತೀನಿ, ಮಾತಾಡಿಕೊಂಡು ಅಡುಗೆ ಮಾಡ್ಕೊಳ್ಳೋಣ. ಓಕೆ. ಅದು ಮಾವಿನಕಾಯಿ ತೋಕು ಮಾಡಲಿಕ್ಕೆ ಮಾವಿನಕಾಯಿ ಕುಯ್ಕೊಂಡು ಬರೋಣ. ಅದು ನಾನು ಅವತ್ತೊಮ್ಮೆ ಹೋಗಿ ಮಾತಾಡಿದ್ದಲ್ಲ ದೊಡ್ಡನ ಮನೆಯಲ್ಲಿ. ನಮ್ಮ ಮನೆಯಲ್ಲಿ ಸಣ್ಣದು ನಾಯಿ ಬಂದಿದೆ, ಓಡಿತು. ಬಾ. ನಮ್ಮ ಮಗಂದೆಲ್ಲ ಬಾಟ್ಲಲ್ಲಿ ನೀರು ತುಂಬಿಸಿ ಇಟ್ಟಿದ್ದಾರೆ. ಕೊಯ್ಬೇಡಿ, ಈ ಥರ ಗೇಟ್ ಹಾಕಿದ್ದಾರೆ, ಬಗ್ಕೊಂಡು ಹೋಗೋಣ. ನೋಡಿ, ಬಂದೆ ಮಾವಿನ ಮರದ ಹತ್ರ. ಮಾವಿನ ನಿಲ್ಲುಂಟು, ಸ್ವಲ್ಪ ಕೈಗೆ ಸಿಕ್ತುಂಟು ನೋಡಿ. ಇದು ಸಾಕು. ಇನ್ನೊಂದು ಇವನು ಶ್ರಾವಣ ಕುಯ್ದಿದ್ದಾನೆ, ಕಟ್ ಮಾಡಿ ಇಟ್ಟಿದ್ದಾನೆ. ಬೇಡ, ಸಾಕು ಸಾಕು ನೋಡಿ. ಇದಾದರೆ ಎಲ್ಲ ಕೈಗೆ ಸಿಗ್ತದೆ ಇವರಿಗೆ, ಅದಕ್ಕೆ ಇಲ್ಲೇ ನಿಂತಿದ್ದಾರೆ. ಅಜ್ಜಿ ಅವರು ದೊಡ್ಡ ಅಲ್ಲಿ ಆ ಮನೆಯಲ್ಲಿದ್ದಾರೆ. ಅಲ್ಲಿ ನಮ್ಮಮ್ಮ ಸೊಂಟ ಕೈ ನಿಂತ್ಕೊಂಡು. ಕಡಿಮೆ ಈ ಸಲ ಮಾವಿನ ಹಣ್ಣು ಇದರಲ್ಲಿ ತುಂಬ ಆಗ್ತದೆ ಯಾವಾಗಲೂ. ಪೆಟ್ಟು ನೋಡಿ ಇವ್ರನ್ನ. 2 ಮಾವಿನ ಹಣ್ಣು ಸಿಕ್ತು. ಅಲ್ಲಿಗೆ ಹೋಗಿಲ್ಲ ಮಾತಾಡಲಿಕ್ಕೆ, ಸೀದಾ ಬಂದೆ ಈಚೆ. ಅಂದರೆ ಅವರಲ್ಲಿ ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ದಾರೆ, ಅದಕ್ಕೆ ನಾನು ಸೀದಾ ಈಚೆ ಬಂದೆ. ಬಸ್ಸಲ್ಲೆಲ್ಲ ನೆಟ್ಟಿದ್ದಾರೆ, ತೋರಿಸ್ತೀನಿ ನೋಡಿ. ಇಲ್ಲಿ ಕೆಳಗೆ ನೆಲದಲ್ಲಿ ಅದು ಕೆಳಗೆ ಬಿದ್ದಿದೆ. ನಮ್ಮಮ್ಮ ಇಟ್ಕೊಂಡು ಬರ್ತಾರೆ. ಮತ್ತು ತೊಂಡೆಕಾಯಿ ಅದೂ ಉಂಟು. ಪಾಪ ಒಬ್ಬರೇ ಇದ್ದಾರೆ ಅಜ್ಜಿ, ನೋಡೋ ಬೇಜಾರಾಗ್ತದೆ. ಹಾಗೆ ಒಮ್ಮೊಮ್ಮೆ ಏನಾದರೂ ಮಾರ್ನಿಂಗ್ ಏನಾದರೂ ಇದ್ದರೆ ನಾನು ಬೇಗ ಮಾಡಿದರೆ ತಿಂಡಿ ಕೊಟ್ಟು ಕಳಿಸ್ತೀನಿ. ಇವತ್ತು ರಜೆ ಅಲ್ವ, ಹಾಗೆ ಮಾಡಿದ್ದೆ. ಬೆಳಿಗ್ಗೆ ಅಮ್ಮ ಇಟ್ಕೊಂಡು ಬಂದು ಚಪಾತಿ ಮತ್ತು ಆಲೂಗಡ್ಡೆ ಬಾಜಿ ಮಾಡಿದ್ದೆ. ಒಬ್ಬರೇ ಪಾಪ. ಈ ಥರ ಆಡಬೇಕು, ಇದೊಂದೇ ನನಗೆ ಕಷ್ಟ. ಆಯಿತು, ಇದನ್ನು ನಮ್ಮ ಮನೆಗೆ ಬಂದು ಅವ್ರದ್ದು ಆಚೆ ನಮ್ಮಮ್ಮ ನನ್ನ ಮಗ ಎಲ್ಲ ಅಲ್ಲೇ ಇದ್ದಾರೆ ಮಾತಾಡಿಕೊಂಡು. ನನ್ನ ಮಗ ಆಟ ಆಡಿಕೊಂಡು ತೋಟ. ನಾಳೆ ಕೆಳಗೆ ಆಂಟಿ ಹೇಳಿದ್ದಾರೆ, ಬಾ ಮಾವಿನ ಆದರೆ ವಿಡಿಯೋ ಮಾಡ್ತೀನಿ. ಅದು ನಮ್ಮಮ್ಮ ಬೂದು ಕುಂಬಳಕಾಯಿ ಹಾಕಿದ್ದಾರೆ ಇಲ್ಲಿ. ಅದು ಒಂದು ಬಂದಿಲ್ಲ, ಹೂವು ಆಗ್ತದೆ ಸಾಯ್ತದೆ. ನಮ್ಮಮ್ಮಂದು ಸ್ವಲ್ಪ ಗಿಡ ಎಲ್ಲ ಜಾಸ್ತಿ ಆಗಿದೆ, ತೋರಿಸ್ತೀನಿ ಈಗ. ಇದೆಲ್ಲ ಮೊನ್ನೆ ನಟ್ಟಿದ್ದು ಇದೊಂದು ಗಿಡ, ಇದರಲ್ಲಿ ಒಂದು ಸಣ್ಣದು ಹೂವು ಆಗ್ತದೆ. ಇದೇ ಹೂವು, ನಾನು ಬೇರೆ ಇದೊಂದು. ಆಮೇಲೆ
ಪುದೀನ ಮತ್ತು ಒಂದೆಲಗದ್ದು, ಅದು ಹೂವಿನ ಗಿಡನೇ. ಟೊಮೆಟೊ ಗಿಡ ತುಂಬ ಆಗಿದೆ ನೋಡಿ. ಟೊಮೆಟೊ ಗಿಡ ತುಂಬ ನನ್ನ ಮಗ ಸಹ ತಂದು ಹಾಕಿದ್ದಾನೆ ಇಲ್ಲಿ. ಇದೊಂದು ಹೂವಿನ ಗಿಡ, ಏನು ಆಗ್ತದೆ ಇದರಲ್ಲಿ ಹೂ. ಇದು ತೋರಿಸಿದ್ದೀನಿ ಬಟರ್ ಫ್ರೂಟು. ಆಮೇಲೆ ಸೇಮ್ ಇದು ಮೊದಲಿದೆ, ಚೇಂಜ್ ಏನಾಗಿಲ್ಲ. ಇದರಲ್ಲಿ ಮಾತ್ರ ಹೂ ಚೆನ್ನಾಗಿ ಕಾಣ್ತದೆ ತುಂಬ. ತುಂಬ ಚೆನ್ನಾಗಿ ಕಾಣ್ತದೆ ಇದು. ನಮ್ಮ ಅತ್ತೆ ಮೊನ್ನೆ ಕೊಂಡೋದ್ರೆ ಅಂತ ಗೊತ್ತಿಲ್ಲ, ಮರ್ತೋದ್ರೆ ಏನೋ ಗಿಡ. ಅಷ್ಟು ನಮ್ಮ ಅಮ್ಮಂದು ಹೂವಿಂದ ಗಿಡ. ಇದನ್ನು ನಾನು ನಾಳೆ ಬೆಳಿಗ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ, ಈಗ ಮಾಡಲಿಕ್ಕೆ ಹೋಗಲ್ಲ. ಇದರಲ್ಲಿ ಚಿಗುರಿದೆ 2 ಗಿಡದಲ್ಲಿಯೂ ಸಣ್ಣದಾಗಿ ನೋಡಿ. ಇದರಲ್ಲಿ ತೆಂಗಿನಕಾಯಿ ಸಿಪ್ಪೆ ಇಟ್ಟಿದ್ರು, ತೆಗೆದಿದ್ದಾರೆ. ಇಲ್ಲೊಂದು ಮತ್ತು ಗಪ್ಪಿ ಮೀನು ತುಂಬ ಮರಿ ಹಾಕಿದೆ, ತುಂಬ ಉಂಟು. ಈಗ ಕಾಣಲ್ಲ, ಅದಷ್ಟು ಒಳಗೆ ಉಂಟು. ಗಿಡ ಉಂಟಲ್ಲ ಅದು ಗೊತ್ತಾಗಲ್ಲ. ಆಯಿತು, ನಮ್ಮ ಮನೆ ಒಳಗೆ ಬಂದೆ. ಇದನ್ನು ನಾಳೆ ಮಾಡ್ತೀನಿ, ಈಗ ಮಾಡಲಿಕ್ಕೆ ಹೋಗಲ್ಲ, ನಾಳೆ ತೋರಿಸ್ತೀನಿ. ಕತ್ಲೆ ಉಂಟು, ಸ್ವಲ್ಪ ಲೈಟ್ ಏನು ಹಾಕಿಲ್ಲ. ನಮ್ಮ ಮನೆಯವ್ರದ್ದು ವಾಕಿಂಗ್ ಆಗ್ತಾ ಇತ್ತು, ಒಳಗೆ ಬಂದರು. ಈಗ ನಾನು ಗಪ್ಪಿ ಮೀನು ತೋರಿಸ್ತೀನಿ ಅಂದೆ ನೋಡಿ. ಇದೇ ನಮ್ಮ ಗಪ್ಪಿ ಮೀನು ಪಾಟ್. ಗಪ್ಪಿ ಮೀನು ಕಾಣ್ತದ ಸರ್, ನೆಕ್ ಲೈಟ್ ಪತ್ತನ ತೋಜಿಂಡ ತುಂಬ ಮರಿಗಳೆಲ್ಲ ಉಂಟು. ಅದು ನೋಡಿ ಸಣ್ಣದು ಲೈಟೇ ಕಾಣ್ತಾ ಉಂಟು. ಅದೆಲ್ಲ ಒಂದು ಸೈಡು ಇಲ್ಲಿ ಉಂಟು ನೋಡಿ, ಆ ಸಣ್ಣ ಮರಿಗಳೆಲ್ಲ. ನೋಡಿ ಅದರ ಭಾಳ ಚೆನ್ನಾಗುಂಟು. ತುಂಬ ಇದೆ ಮರಿ, ಕಾಣಲ್ಲ ಅಷ್ಟು. ಮತ್ತು ಇದು ತುಂಬ ಉಂಟಲ್ಲ ಹಾಗೆ. ಇದು ಮೊನ್ನೆ ಹೊಸದಾಗಿ ತಂದದ್ದು, ಇದು ಮತ್ತು ಇದು ಮತ್ತೆಲ್ಲ ಮೊದಲೇ ಇದ್ದದ್ದು. ಇದಿಷ್ಟು ನಮ್ಮನೆ ಗಿಡಗಳೆಲ್ಲ, ಅದರೊಟ್ಟಿಗೆ ಮೀನು. ಅದು ಸ್ವಲ್ಪ ಮೋಡ ಉಂಟು, ಇವತ್ತು ಮಳೆ ಬರ್ತದೆ ಅಂತ ಗೊತ್ತಿಲ್ಲ. ಆಂಟಿ ಮನೆ ಮಾವಿನ ಹಣ್ಣು ನೋಡಿ, ಕಾಣ್ತದ ನೋಡಿ. ಆಂಟಿ ಮಾವಿನ ಹಣ್ಣಿದೆ. ನನ್ನ ಫ್ರೆಂಡ್ಸ್, ನಾವು 1 ವೀಕ್ ಆಯಿತು ಕಾರ್ ತಗೊಂಡಿದ್ದೀವಿ. ವಿಡಿಯೋ ಏನು ಮಾಡಿಲ್ಲ, ನೀವು ಕಮೆಂಟ್ ಹಾಕಿ, ಖಂಡಿತ ವಿಡಿಯೋ ಮಾಡ್ತೀವಿ. ಯಾಕಂದರೆ ಮೊನ್ನೆ ನಾನು ಹೇಳಿದೆ ಅಲ್ಲ ನಿಮಗೆ, ಫಸ್ಟಿಗೆ ಹೇಳಿದ್ದೀನಿ, ನಮ್ಮ ಅಮ್ಮನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಬೆಳಿಗ್ಗೆ ಕಷ್ಟ ಆಗ್ತಿತ್ತು ಅಂತ ವಿಡಿಯೋ ಮಾಡಲಿಕ್ಕೆ. ಹಾಗೇನು ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ ನಾನು. ನಾವು ಯಾವ ಕಾರ್ ತಗೊಂಡ್ವಿ, ಅದ್ರ ಕಾಸ್ಟ್ ಎಷ್ಟಾಯಿತು ಎಲ್ಲನೂ ವಿಡಿಯೋ ಮಾಡಿ ಹಾಕ್ತೀವಿ. ಅದು ನೀವು ಕಮೆಂಟ್ ಹಾಕಿದರೆ ಮಾತ್ರ ಹಾಕ್ತೀನಿ, ಇಲ್ಲದೆ ಮಾಡಲಿಕ್ಕೆ ಹೋಗಲ್ಲ ವಿಡಿಯೋ. ಫ್ರೆಂಡ್ಸ್, ಏನು ಕೋಡದ ಫ್ರೆಂಡ್ಸ್, ನಾನು ನಿನ್ನೆ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಾವಿನಕಾಯಿ ತೋಕು ಮಾಡ್ತೀನಿ ಅಂತ ಹೇಳಿದ್ದೆ, ಅದಕ್ಕೆ ನಾನು 2 ಮಾವಿನ ಹಣ್ಣು ತಗೊಂಡಿದ್ದೀನಿ. ನಿನ್ನೆ ಕುಯ್ದು ತೋರಿಸಿದ್ದೆ. ಸಿಪ್ಪೆ ತೆಗೆದು 2 ಮಾವಿನ ಹಣ್ಣು ಇಟ್ಟಿದ್ದೀನಿ. ನಿಮ್ಮ ಹತ್ರ ಈ ಥರ ಜಾಲಿದ್ದರೆ ಅದನ್ನು ತುರಿಲಿಕ್ಕೆ ಇದರಲ್ಲಿ ತುರಿಬೋದು, ಇಲ್ಲ ಕೆಲವ್ರದ್ದು ಸಣ್ಣದಿರ್ತದೆ ಇನ್ನೊಂದು, ಇದಕ್ಕಿಂತ ಸಣ್ಣದಿದ್ದರೆ ಅದರಲ್ಲೇ ಸಹ ಆಗ್ಬೋದು, ತುರಿಬೋದು. ನಾನೀಗ ಇದು ಸ್ವಲ್ಪ ದೊಡ್ಡ ತುತ್ತಿದ್ರಲ್ಲಿ, 1 ನಿಮಿಷ ಫೋನ್ ಬರ್ತಾ ಉಂಟು, ಇದರಲ್ಲಿ ಈಗ ನಾನು ತೋರಿಸ್ತೀನಿ. ಹೀಗೆ ಬಂದರೆ ಸಾಕು. ಇಂಚ ತುರಿ ಅರ್ನಲ್ಲ ಹಾಕೊಂಡು ಈ ಜಿನ್ನ ನೆಡ್ದು ಎಲ್ಲಿ ಎತ್ತು ನಾನು ಎಟ್ಲ ಹಾಕೊಂಡು ನಾನು ನೀರೆಂತ ಹಾಕ್ಲಿಕ್ಕಿಲ್ಲಲ್ಲ, ಹಾಗೆ 2 ತಿಂಗಳು ಸೈಡ್ಕೋಬೋದು, ಏನಾಗಲ್ಲ. ಒಂದು ಗಾಜಿಂದು ಡಬ್ಬೆ ಉಂಟಲ್ಲ, ಅದರಲ್ಲಿ ಹಾಕಿಟ್ಟರೆ ತುಂಬ ಒಳ್ಳೆಯದು. ಗಾಜಿಲ್ಲ ಇಲ್ಲದ್ರೆ ಪ್ಲಾಸ್ಟಿಕಲ್ಲಿ ಆಗ್ತದೆ.
ಸೇಮ್ ಇದನ್ನು ಸಹ ಈಗ ನಾನು ಹಾಗೇ ತುರಿಕ್ತಿದ್ದೀನಿ. ನಾನೀಗ 2 ಕಪ್ಪಿದ್ದು ಮಾವಿನಕಾಯಿ ಸೋಪ್ ಮಾಡ್ತಾಯಿದ್ದೀನಿ. ಅದಕ್ಕೆ 2 ಕಪ್ಪಿಗೆ ನಾನು ಎಷ್ಟೆಷ್ಟು ಏನೆಲ್ಲ ಬೇಕು ಅಂತ ತೋರಿಸ್ತೀನಿ. ತುಂಬ ಎಳತು ಅಲ್ಲ, ಸ್ವಲ್ಪ ಹಣ್ಣಾಗಿದ್ದಲ್ಲ, ಮೀಡಿಯಮ್ ಸೈಜ್ ತಗೊಂಡು ಮಾಡಿದರೆ ಆಯಿತು. ಈ ಥರ ಇರಬೇಕು. ಈಗ ನಾನು ಇದನ್ನು ಎಷ್ಟು ಕಪ್ ಉಂಟು ನೋಡ್ತೀನಿ, ನೋಡಿ ನಿಮಗೆ ಬೆಲ್ಲ ಎಷ್ಟು ಹಾಕ್ಬೇಕು ಅಂತ ಹೇಳ್ತೀನಿ. ಒಂದು ಪ್ಯಾನ್ ತಗೊಳ್ಳಿ. ಆಯಿಲ್ ಎಂತ ಹಾಕಬೇಡಿ, ಲೋ ಫ್ಲೇಮಲ್ಲೇ ಇಡಿ ಗ್ಯಾಸ್. ಸ್ವಲ್ಪ ಒಮ್ಮೆ ಬಿಸಿ ಆಗಲಿ, ಜಾಸ್ತಿ ಎಲ್ಲ ಇಟ್ಟಿದ್ದೀನಿ. ಆಯಿಲ್ ಎಂತ ಹಾಕೋದು ಬೇಡ. ನಾನೊಂದು 3 ಕಪ್ಪಷ್ಟು ಮಾವಿನಕಾಯಿ ಉಂಟು. 3 ಕಪ್ಪಿಗೆ ಒಂದು 20ರಷ್ಟು ಮೆಣಸು, ಬ್ಯಾಡಿಗೆ ಮೆಣಸು ತಗೊಳ್ತಾ ಇದ್ದೀನಿ. 15 ಸಹ ಸಾಕು. ಮತ್ತು ಒಂದು 5-6, ಅಂದರೆ ಇದು ಒಂದು 15 ತಗೊಂಡ್ರೆ ಒಂದು 5-6 ಇದು ತಗೊಳ್ಳಿ, ಗುಂಡು ಮೆಣಸಿನ್ಕಾಯಿ. ಇದು ಖಾರಕ್ಕೆ. ಈಗ ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಿ, ಅಂದರೆ ಬೇಗ ಕಪ್ಪಾಗ್ತದಲ್ಲ ಅದಕ್ಕೆ. ಈ ಥರ ಮಾಡಿಟ್ರೆ ನಮಗೆ ಮಳೆಗಾಲಕ್ಕೆ ನನ್ನ ಫೇವ್ರೇಟ್ ಇದು. ತುಂಬ ಚೆನ್ನಾಗಿರ್ತದೆ. ಸ್ವೀಟ್ ಖಾರ ಹುಳಿ ಎಲ್ಲ ಮಿಕ್ಸ್ ಆಗಿ. ಸ್ವೀಟ್ ಇಷ್ಟಪಡೋರು ಇದನ್ನು ಲೈಕ್ ಮಾಡ್ಬೋದು. ಖಾರ ಇಷ್ಟಪಡೋರು ಸ್ವಲ್ಪ ಕಡಿಮೆನೇ. ನಮ್ಮ ಅಮ್ಮ ಸ್ವಲ್ಪ ಕಮ್ಮಿ ತಿನ್ನೋದು, ತಿಂತಾರೆ ಇಲ್ಲ ಅಂತಲ್ಲ, ಸ್ವಲ್ಪ ಕಡಿಮೆ. ಅವರು ಉಪ್ಪಿನಕಾಯಿ ಮಾತ್ರ. ಇದು ಉಪ್ಪಿನಕಾಯಿ ಥರನೇ, ಉಪ್ಪಿನಕಾಯಿ ಖಾರ ಇರುತ್ತೆ, ಇದು ಸ್ವಲ್ಪ ಸ್ವೀಟ್ ಇರ್ತದೆ. ಮಾಡಿ ತುಂಬ ಈಸಿ ಉಂಟು. ಈಗ ಮಾವಿನಕಾಯಿ ಸೀಸನ್ ಅಲ್ವಾ, ಮಾವಿನಕಾಯಿ ಸೀಸನ್ ಇರೋದ್ರಿಂದ ಯಾವುದಾದ್ರೂ ಮಾಡಿಟ್ಕೊಂಡ್ರೆ ಒಳ್ಳೆಯದು. ಮತ್ತು ಇದರಲ್ಲಿ ಹಣ್ಣಾಗಿದ್ದನ್ನು ಸಹ ಮಾಡ್ಬೋದು. ಅಂದರೆ ಎಲತ್ತು ಕೆಳಗೆಲ್ಲ ಬಿದ್ದಿರ್ತದಲ್ಲ ವೇಸ್ಟ್ ಅಂತ, ಅದರಲ್ಲೂ ಸಹ ಮಾಡ್ಬೋದು. ಸೇಮ್ ಈ ಥರನೇ ಮಾಡಿದರೆ ಆಯಿತು. ಅದಕ್ಕೆ ಬೆಲ್ಲ ಸ್ವಲ್ಪ ಕಡಿಮೆ ಹಾಕಬೇಕು. ಇದಿಷ್ಟು ನೋಡಿ ಕಲರ್ ಚೇಂಜ್ ಆಗ್ತಾ ಬಂತು. ಈಗ ಅದಕ್ಕೆ ನಾನು ಒಂದಿಷ್ಟು ಮೆಂತೆ ತಗೊಳ್ತಾ ಇದ್ದೀನಿ. ಅದು ಡ್ರೈ ಆಗಿ ಹುರ್ಕೊಳ್ಳಿ. ಅದು ಒಟ್ಟಿಗೆ ಹಾಕಿ ಹುರ್ಕೊಂಡ್ರೆ ಸಾಕು, ಬೇರೆ ಬೇರೆ ಹುಯ್ಬೇಕು ಅಂತ ಏನಿಲ್ಲ. ಈಗ ನೋಡಿ ಇದು ಪಟ ಅಂತ ಉಂಟು. ಓಕೆ, ಇದು ಬಿಸಿ ಆಯಿತು, ಹೊಗೆ ಬರ್ತಾ ಉಂಟು, ಬಿಸಿ ಆಗಿದೆ, ಸ್ಮೆಲ್ ಸಹ ಬರ್ತಾ ಉಂಟು. ಸಾಕು, ನಾನು ಗ್ಯಾಸ್ ಆಫ್ ಮಾಡಿದೆ. ಈ ಥರ ಮಿಕ್ಸಿ ಜಾರಿ ತಗೊಳ್ಳಿ. ನೀರು ಪಸೆ ಅಂತ ಇರಬಾರ್ದು, ಡ್ರೈ ಆಗಿ ನಾವು ಹುಡಿ ಮಾಡಿಕೊಂಡ್ರೆ ಸಾಕು. ಈಗ ತಣ್ಣಗಾಗಿದೆ. ಇದನ್ನೀಗ ಡ್ರೈ ಆಗಿ ಇದಕ್ಕೆ ನಾನು ಹಿಂಗೆ ಹಾಕೋತಾ ಇದ್ದೀನಿ. ನಾನೊಂದು 1/4 ಸ್ಪೂನಷ್ಟು ಹಿಂಗೆ ತಗೋತಾ ಇದ್ದೀನಿ. ಕೆಲವರಿಗೆ ಉಂಡೆ ಥರ ಇರ್ತದೆ ಹಿಂಗು, ಅದು ಸಾಕ್ತದೆ. ಇಲ್ಲ ಹುಡಿ ಇದ್ದರೆ ಹುಡಿ ಸಾಕ್ಬೋದು. ಈಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಗ್ರೈಂಡ್ ಆದರೆ ಸಾಕು. ಪ್ಯಾನ್ ತೊಗೊಂಡಿದ್ದೀನಿ. ಯಾವುದು ಬನ್ನಲೆ ಅಗಲ ಸ್ವಲ್ಪ ಒರೆಸಿ ಇಟ್ಕೊಂಡಿದ್ದೀನಿ. ನೀರು ಪಸೆ ಯಾವುದು ಇರಬಾರ್ದು ಅದಕ್ಕೆ. ಈಗ ನಾನು ಇದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆ ತೆಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಆಗಲಿ. ಲೋ ಫ್ಲೇಮಲ್ಲೇ ಇಟ್ಟು ಬಿಸಿ ಮಾಡ್ಕೊಳ್ಳಿ. ಮತ್ತು ಮಾವಿನಕಾಯಿ ಬೇಯಿಸು ಸಹ ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸಿ. ಇದು ಬಿಸಿ ಆಗ್ತಾ ಬಂತು. ನಾನು ಇಷ್ಟು ಸಾಸಿವೆ ಮಸ್ಟರ್ಡ್ ತಗೊಳ್ತಾ ಇದ್ದೀನಿ. ಸಿಡಿತಾ ಉಂಟು. ಇದಕ್ಕೇನೆ ನಾನು 2 ಮೆಣಸು ತಗೊಂಡಿದ್ದೀನಿ. ಅದು ಸಿಡಿಲಿ ಪಟಪಟ ಅಂತದೆ. ಈಗ ನನ್ನ ಮಗನ ಸಹ ಕರೆದ. ಇದಕ್ಕೇನೆ ನಾನೊಂದು 10 ಕರಿಬೇವು ಹಾಕ್ತಾಯಿದ್ದೀನಿ. ಸ್ವಲ್ಪ ಸಿಡಿಲಿ. ಆದಮೇಲೆ ಈಗ ನಾನು ಈ ಮಾವಿನಕಾಯಿ ಇದೊಂದು 3 ಕಪ್ ಉಂಟು. ನಂದು ಈ ಕಪ್ಪಲ್ಲಿ 3 ಕಪ್ ಉಂಟು. ನಾನೀಗ ಗ್ಯಾಸ್ ಲೋ ಫ್ಲೇಮಲ್ಲೇ ಇರಲಿ, ಇಲ್ಲಾಂದರೆ ತಲೆ ಹಿಡಿತದೆ.
ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದನ್ನೀಗ ಫ್ರೈ ಮಾಡ್ಕೊಳ್ಳೋಣ. ನೀರು ಎಂತ ಸೇರಿಸ್ಲಿಕ್ಕಿಲ್ಲ. ಹಾಂ ಮಗ, ನನ್ನ ಮಗ ಅರ್ಧಂಬರ್ಧ ಆ್ಯಪಲ್ ತಿಂದು ಆಂಡ್ ಅಂತ ಹೇಳ್ತಿದ್ದಾನೆ ಸಾಕು ಅಂತ. ಒಟ್ಟಿಗೆ ತಿನ್ನೋದ್ರಲ್ಲೇ ಕಷ್ಟ. ನಾನು ಸ್ವಲ್ಪ ಕಾಯದಲ್ಲಿ ಮಾಡಿದ್ದೀನಿ. ಹಣ್ಣು ಇದ್ದರೆ ಸ್ವಲ್ಪ ಬಾಡಿದ್ದ ಅದರಲ್ಲಿ ಸಹ ನಾನು ಆವಾಗಲೇ ಹೇಳಿದೆ ಮಾಡ್ಕೋಬೋದು. ಈಗೇನೆ ಮಾಡಿ ಸೇಮ್ ಮೆಥಡಲ್ಲೇ. ಸ್ವಲ್ಪ ಬೆಲ್ಲ ಕಡಿಮೆ ಹಾಕಿದರೆ ಆಯಿತು. ಇದು ಸ್ವಲ್ಪ ಹುಳಿ ಉಂಟು, ಹಾಗೆ ನಾನು ಸ್ವಲ್ಪ ಇಷ್ಟು ಬೆಲ್ಲ ತಗೊಂಡಿದ್ದೀನಿ. ಈಗ ಹಾಕಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಹಾಕ್ತೀನಿ. ಸ್ವಲ್ಪ ಇದು ಬೇಯಲಿ. ಈಗ ಇಲ್ಲದೆ ಕೆಳಗೆ ಹಿಡಿತದೆ. ಜಾಸ್ತಿ ಫಾಸ್ಟ್ ಗ್ಯಾಸ್ ಇಟ್ಟರೆ, ಲೋ ಫ್ಲೇಮಲ್ಲಿ ಇಟ್ಟರೆ ಏನು ತಲೆ ಹಿಡಿಯಲ್ಲ. ಈ ಮಾವಿನಕಾಯಿ ತೊಕ್ಕು ನನಗೆ ಹೇಳಿಕೊಟ್ಟದ್ದು ನಮ್ಮ ಪಕ್ಕದ ಮನೆ ಆಂಟಿ. ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ಅವರ ಕೈಲಿ ಒಮ್ಮೆ ಮಾಡಿಸ್ತೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. 2ನೇ ಸಲ ನಾನು ಸಹ ಮಾಡ್ತಿರೋದು. ಮೊನ್ನೆ ಮಾಡಿದ್ದು, ಫಸ್ಟ್ ಟೆಸ್ಟ್ ಮಾಡೋಣ ಅಂತ ಮಾಡಿದೆ. ಡೈರೆಕ್ಟ್ ಮಾಡಲಿಕ್ಕೆ ಸರಿಯಾಗಿಲ್ಲ, ಏನೋ ಚೆನ್ನಾಗಾಗದಿದ್ರೆ ಅಂತ. ಚೆನ್ನಾಗಾಯಿತು, ಅದಕ್ಕೆ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಬೇಯ್ತಾ ಬಂತು. ಸಣ್ಣದಾಗಿ ತುರಿದರೆ ಮತ್ತು ಬೇಗ ಬೇಯ್ತದೆ. ನಾನು ಸ್ವಲ್ಪ ದಪ್ಪ ಮಾಡಿದೆ. ಈಗ ಇದು ಇಷ್ಟು ಬೆಂದಿದೆ ಸಾಕು. ಇನ್ನು ನಾವು ಬೆಲ್ಲ ಹಾಕಿ ಅದರ ಒಟ್ಟಿಗೆ ಬೇಯಲಿಕ್ಕೆ ಉಂಟು. ಅಷ್ಟೊತ್ತಿಗೆ ನಾನು ಇದಕ್ಕೆ ಹುಳಿ ನೋಡಿಕೊಂಡು, ಸ್ವಲ್ಪ ಉಪ್ಪೆಲ್ಲ ಸ್ಟ್ರಾಂಗ್ ಇರಬೇಕು. ನಾನು ಹುಡಿ ಉಪ್ಪೆ ಹಾಕ್ತಾ ಇದ್ದೀನಿ. ಕಲ್ಲುಪ್ಪಿದೆ, ಕಲ್ಲುಪ್ಪು ಹಾಕಿ ನೋಡ್ಕೊಂಡು ಹಾಕಿದರೆ ಆಯಿತು ಉಪ್ಪು. ಹಾಗೆ ಬೆಲ್ಲ ನನಗೆ ಎಲ್ಲ ಹಾಕಲ್ಲ, ಸ್ವಲ್ಪ ಸಿಹಿ ನೋಡ್ಕೊಂಡು ಹಾಕ್ತೀನಿ. ಅದಕ್ಕೆ ಅರ್ಧ ಹಾಕ್ತೀನಿ. ಇದರಲ್ಲಿ ಇದಿಷ್ಟು ಇಟ್ಕೊಂಡೆ. ತುಂಬ ಸಿಹಿ ಆದರೂ ಚೆನ್ನಾಗಾಗಲ್ಲ, ಸ್ವಲ್ಪ ಹುಳಿ ಖಾರ ಇದ್ದರೆ ಚೆನ್ನಾಗಾಗ್ತದೆ. ಈಗ ಮಾತ್ರ ಸೌಟ್ ಹಾಕ್ತಾನೇ ಇರಿ, ಯಾಕಂದರೆ ಅದು ತಲೆ ಹಿಡಿಯೋದಕ್ಕೆ. ಬೆಲ್ಲ ಹಾಕಿದ್ದೀವಲ್ಲ ಅದಕ್ಕೆ. ಹಾಕ್ತಾ ಇದ್ರೆ ಬೆಲ್ಲ ನೀರು ಬಿಡ್ತಾ ಉಂಟು. ಈಸಿ ಮೆಥಡ್, ಯಾರಿಗೆ ಸಹ ಮಾಡ್ಬೋದು ಇದನ್ನು, ಕಷ್ಟ ಏನಿಲ್ಲ. ನಿಮಗೆ ಅಂದಾಜು ಏನಾಗದಿದ್ದರೆ ಸ್ವಲ್ಪ ಮಾಡಿ ನೋಡಿ ಫಸ್ಟ್ ಹೇಗೆ ಅನಿಸ್ತದೆ ಅಂತ. ಇಷ್ಟ ಆದರೆ ಮತ್ತೆ ಮಾಡಲಿಕ್ಕೋದು. ಮಾತ್ರ ಇದನ್ನು ಬೇಯಿಸಬೇಕಾದ್ರೆ ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸಬೇಕು. ನಾನು ತುಂಬ ಸಲ ಹೇಳಿದೆ, ಯಾಕಂದರೆ ತಲೆ ಹಿಡಿದೆಲ್ಲ ಬೇಗಲ್ಲ, ಅದಕ್ಕೋಸ್ಕರ. ಸೌಟು ಹಾಕಿ ಕೈ ನೋಗ್ತುಂಟು. ಯಾರು ಹೆಲ್ಪಿಗೂ ಬಂದಿಲ್ಲ ನನಗೆ. ಈಗ ಬೆಲ್ಲೆಲ್ಲ ಕರಗಿದೆ. ಈಗ ಸಿಹಿ ಉಂಟಾ ಅಂತ ನೋಡಿ, ಸಿಹಿ ಇದ್ದರೆ ಬೇಡ ಬೆಲ್ಲ ಹಾಕೋದು, ಸಿಹಿ ಇಲ್ಲ ಹುಳಿ ಜಾಸ್ತಿ ಉಂಟು ಅಂತ ಇದ್ದರೆ ಹಾಕೋಬೋದು. ನಾನು ಸ್ವಲ್ಪ ಹಾಕ್ತೀನಿ, ಎಲ್ಲ ಹಾಕಲ್ಲ. ಸಾಕು, ಎಷ್ಟು ಉಳಿಸಿದೆ ಸಾಕು. ಉಪ್ಪು ಈಗ ಹಾಕ್ಲಿಕ್ಕೆ ಹೋಗಲ್ಲ, ಯಾಕಂದರೆ ನನಗೆ ಇದು ಮಸಾಲೆ ಹಾಕ್ಲಿಕ್ಕೆ ಉಂಟಲ್ಲ, ನಾವು ಕಡ್ದಿಟ್ಟು ಅದನ್ನು ನೋಡ್ಕೊಂಡು ಹಾಕ್ತೀನಿ ನಾನು. ಮಸಾಲೆ ಹಾಕಿದ ಮೇಲೆ ನಮಗೆ ಎಂತ ಬೇಗ ಡ್ರೈ ಆಗ್ತದೆ, ಮತ್ತು ಬೆಲ್ಲೆಲ್ಲ ಕರಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಮೊದಲೇ ಹಾಕಿದರೆ ಚೆನ್ನಾಗಿರ್ತದೆ. ಕಲರ್ ಮಾತ್ರ ಸೂಪರ್ ಉಂಟು, ಹಲ್ವಾ ಥರ ಕಾಣ್ತಾ ಉಂಟು. ಅದರ ನಡು ಸಾಸಿವೆದು ಮಾತ್ರ ಹೋಯ್ತು. ಎಲ್ಲ ಬೆಲ್ಲ ಕರಗಿದೆ ಇಲ್ಲ. ಈಗ ನಾವು ಮಸಾಲೆನ ಹಾಕೋಣ. ಸೂಪರ್ ಕಲರ್ ಮಾತ್ರ ಏನು ಕಷ್ಟ ಇಲ್ಲ, ವೆರಿ ಈಸಿ ಉಂಟು. ಈಗ ಉಪ್ಪು ನೋಡ್ಕೊಂಡು ಹಾಕಿ, ಯಾಕಂದರೆ ಈಗ ಗೊತ್ತಾಗ್ತದೆ. ಯಾಕಂದರೆ ಮಸಾಲೆ ಹಾಕಿ ನಾವು ಹೇಗೆ ಖಾರ ಎಷ್ಟು ಉಂಟು ನೋಡಿ ಉಪ್ಪು ಹಾಕ್ಕೊಂಡ್ರೆ ಆಯಿತು. ಉಪ್ಪು ಸ್ವಲ್ಪ ಸ್ಟ್ರಾಂಗ್ ಇದ್ದರೆ ಒಳ್ಳೆಯದು, ಚೆನ್ನಾಗಾಗ್ತದೆ. ನಮ್ಮ ಮಾವಿನಕಾಯಿ ತುಕ್ಕು ರೆಡಿ ಆಯಿತು.
ನೋಡಲಿಕ್ಕೂ ಸೂಪರ್ ಉಂಟು, ಟೇಸ್ಟ್ ವೈಸ್ ಚೆನ್ನಾಗುಂಟು, ಸ್ಮೆಲ್ ಸೂಪರ್ ಆಗಿ ಉಂಟು. ನಾನೇ ಹೊಗಳ್ತಾ ಇದ್ದೀನಿ, ನಾನೇ ಮಾಡಿದ್ದಲ್ಲ. ಕೇಳಬೇಕೀಗ ಹೇಗುಂಟು ಅಂತ. ನಮ್ಮ ಮನೆಯವರಿಗೆ ಉಪ್ಪು ತೋರಿಸ್ದೆ, ಓಕೆ ಪರ್ಫೆಕ್ಟ್ ಚೆನ್ನಾಗುಂಟು ಅಂತಂತು. ಅಷ್ಟಿದ್ರೆ ಸಾಕು. ಸರಿ, ಇಲ್ಲಿಗೆ ನಂದು ಮಾವಿನ ತೆಗೆದು ರೆಡಿ ಆಯಿತು. ಈಗ ಇದನ್ನು ಸ್ವಲ್ಪ ತಣ್ಣಗಾಗಲಿ. ಆಮೇಲೆ ನಾನು ಆವಾಗಲೇ ಹೇಳಿದೆ ಗ್ಲಾಸಿನ ಪಾತ್ರೆಯಲ್ಲಿ ಹಾಕಿಡಬೇಕು ಅಂತ. ಇಲ್ಲ, ಅದಿಲ್ಲದಿದ್ದರೆ ಪರವಾಗಿಲ್ಲ, ಪ್ಲಾಸ್ಟಿಕಲ್ಲಿ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿದರೆ ಆಯಿತು. ಸೇಮ್ ಹಲ್ವ ಥರ ಕಾಣ್ತಾ ಉಂಟು. ಫ್ರೆಂಡ್ಸ್, ನಾನು ರೆಸಿಪಿ ಜೊತೆ ಮಾಡಿದ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾವುದು ಸಬ್ಸ್ಕ್ರೈಬ್ ಆಗಿಲ್ವೋ ಒಂದು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೇನೇ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.